ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಾಜಿ ಸಚಿವರಾದ ಬಿ ರಮನಾಥ ರೈ ಅವರ ನೇತೃತ್ವದಲ್ಲಿ ಇಂದು ಬಿಸಿ ರೋಡಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಆರಂಭದಲ್ಲಿ ಕೈಕಂಬ ಪೊಳಲಿ ದ್ವಾರದಿಂದ ಬಿಸಿ ರೋಡು ಮಿನಿ ವಿಧಾನಸೌಧದವರೆಗೆ ವಿಭಿನ್ನ ರೀತಿಯ ಪಾದಯಾತ್ರೆ ನಡೆಯಿತು. ಪಾದಯಾತ್ರೆಗಳ ಬಳಿಕ ಸಭಾ ಕಾರ್ಯಕ್ರಮ ನಡೆಯುತ್ತಿದ್ದಂತೆ ಪೆಂಡಲ್ನ ಅಡಿಯಲ್ಲಿ ಒಲೆಯಲ್ಲಿ ಗಂಜಿ ಬೇಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಧರಣಿ ಸತ್ಯಾಗ್ರಹದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರು ಹಾಗೂ ಪುರಸಭೆಯ ಸದಸ್ಯರು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ರು. ಪಾದಯಾತ್ರೆ ಮತ್ತು ಧರಣಿ ಸತ್ಯಾಗ್ರಹ ಇದೇನು ಕೆಲವೇ ಕೆಲವು ನಿಮಿಷಗಳಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಚಾಲನೆಯಲ್ಲಿದೆ. ಆದ್ದರಿಂದ ಎಲ್ಲ ಪ್ರಜ್ಞಾವಂತ ನಾಗರಿಕರನ್ನ ಅತ್ಯಂತ ಗೌರವವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ. ಜಿಂದಾಬಾದ್ ಜಿಂದಾಬಾದ್, ಭಾರತ ಸಂವಿಧಾನ ಜಿಂದಾಬಾದ್. ನಮ್ಮವ್ರಂದ್ರೆ ಇವರಂದ್ರೆ ದೇಶ, ಮೋದಿ ಅಂದ್ರೆ ದೇಶ, ದೇಶಕ್ಕಾಗಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅಣ್ಣ, 2014 ಚುನಾವಣೆಗಿಂತ ಮುಂಚೆ ಪೆಟ್ರೋಲ್ ರೇಟನ್ನ 30 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದು ನಿಮ್ಮದೇ ನಾಲಿಗೆ ಅಲ್ವಾ? ಡೀಸೆಲ್ ರೇಟ್ ಅನ್ನ 25 ರೂಪಾಯಿ ಮಾಡ್ತೇವೆ ಅಂತ ಹೇಳಿದ್ದು ನಿಮ್ಮದೇ ನಾಲಿಗೆ ಅಲ್ವಾ? ನಿಮ್ಗೆ ನಗು ಬರ್ತಾ ಇದೆ, ಕರೆಕ್ಟ್. ಕನ್ನಡದ ಒಬ್ಬ ಖ್ಯಾತ ಚಿಂತಕರೇ, ತಂಗಿಯರು, ಕುಟುಂಬಿಕರು ಅವ್ರು ಹೇಳ್ತಿದ್ದಾರೆ, ಅಣ್ಣ ಗ್ಯಾಸ್ ರೇಟ್ ಇಷ್ಟು ಜಾಸ್ತಿ ಮಾಡ್ತಾ ಇದ್ದೀರಲ್ಲ, ನಿಮ್ಮದೊಂದು ಸರ್ಕಾರನ ಅನ್ನುವಂತ ಪ್ರಶ್ನೆಯನ್ನ ಅವರ ಕುಟುಂಬದಲ್ಲಿರುವ ಹೆಣ್ಣು ಮಕ್ಕಳು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಹೊರಗಡೆ ಮಾತಾಡಂಗಿಲ್ಲ, ಮಾತಾಡಿದ್ರೆ ಬರೋ ಸರಿ ಟಿಕೆಟ್ ಇಲ್ಲ. ಸತ್ಯ ಬಾಯಿ ಬಿಡಿಸ್ಬೇಕು ಅಂದ್ರೆ ಮಂಪರ ಪರೀಕ್ಷೆಯನ್ನೇ ಮಾಡಬೇಕು.